ಸೊ ಗೈಸ್ ಎಂಪು ಒಂದುಲ್ಲೆ ಅಣ್ಣನ ಫ್ಲೈಟ್ ಅಣ್ಣಗೂ 5 ಗಂಟೆ ಫ್ಲೈಟ್. ಸೊ ಪರಗಂಟೆ ಅಂಚೆ ರೂಮ್ ಬಿಡ್ಬೇಕೆ. ಸೊ ಅಂಚದು ಯಾನು ಅಂತೆ ಕೆಲವೊಂದು ಕೊರ್ರಂಡ ಈಗ ಕೊರ್ಕ ಅಂಚೆ ಎಂಕ್ಲಾಗಿ ನೆಕ್ಸ್ಟ್ ಬರಂಡು ಮತ್ತು ಕೆತ್ತೊಂಡ್ರೆ ಬಂದಾಲು ಇಚ್ಚು ಅಂತ ಕಸಿನ್ ಆಗ್ಲಿಕ್ಕೆ ಫೇಸ್ ವಾಶ್ ತೂಕ ಇತ್ತುಂಡ ಗೆತ್ತೊಂಡ್ಗಪ್ಪ ಅಂದರೆ. ಸೊ ಲೆಟ್ಸ್ ಕಮ್. ಸೊ ಮುಲ್ಪಾತನ 10 ಗಂಟೆ 10 o'clock 10:30 ಯಾಪೋ ಒಂದಿಲ್ಲ ದೊಂಬು ಪಂಡ ದೊಂಬು ನಮ್ಮಪ್ಪ ಒಂದಿಲ್ಲ ಡೇ ಟು ಡೇ ಅಣ್ಣ ಪೋಂದಿಲ್ಲ ಊರಿಗೂ ಸರ್ಪ್ರೈಸ್ ವಿಸಿಟ್ ಅಲ್ಪ ತೆಡಿಲಾಕಿದ್ದ ಅವ್ರು ನೆರೂರಿಗೆ ರಡ್ಡದ ದಾಯಿ ಬತ್ತ ಇಲ್ಲ ದಾಯಿ ಬತ್ತ ನಿಮಗೆ ಪಂತದ ಫಸ್ಟೇ ಬರುಚಿ ಬಂದು ನಿಜ ಒಜಳು ವೀಡಿಯೋ ಬಂತ ಏನು ಚೆಪ್ಪುತ್ತಾ ಎಕ್ಸೈಟ್ಮೆಂಟ್ ಆಲೇಜಾಗ್ಲಿ ದೇತ್ಮಲ್ಲ ಮೋಲ್ತಲೆ ಮುಲ್ತೂರು ಸ್ಟಾರ್ಟ್ ಆಯ್ನ ಒಂದು ಅಜ್ಜಾರ್ ಚರ್ಚ್ ಸ್ಟಾರ್ಟ್ ಆಯ್ನ ಸೀದಾ ಬತ್ತಿನ ಅಜ್ಜಾರ್ದ ದೇವಸ್ಥಾನದ ದ್ವಾರ ಅಂಚ ಆತ್ ದೂರ ಮುಟ್ಟ ಮಾಲ್ ಈತ್ ಮಲ್ಲ ಓ ಭಗವಾನ್ ಎಂಚಿನ ಪುರ ಮಾಲ್ ಉಂಡು ಆಯ್ತು ನಡಪರ್ ನಿಂತು ನಿಗ್ಲೆ ತಗೊಂಡ ಗೊತ್ತಾವು ಈತ್ ಉಂಡು ನಲ್ಲ ಐತೆ ಎಂಡಿಂಗ್ ತೋಜ್ಜಿ ಆತ್ ಮಲ್ಲ ಮಾಲ್ ಇಡೀ ಹೋಲ್ ಅಜರ್ಟ್ ಬರ್ಕೊಂಡು ಫುಲ್ಲು. ಸೊ ಒಂಜೆಂಟೆ ಸ್ಪೆಷಲ್ ತಾಲಿ ಬೇತಾಡ ಆ್ಯಂಡ್ ಪ್ಲೇನ್ ದೋಸೆ ಆ್ಯಂಡ್ ಪಾನಿಪುರಿ ಯಾ ತಿನ್ಕ. ಸೊ ಎಸ್ ಅಣ್ಣು ಪೋಂದುಲ್ಲೆ ಅಕ್ಕನ ಬಾದ ಬರ್ಡೇ ಆವಾಗ ಮಸ್ತ್ ಫಂಕ್ಷನ್ಸ್ ಬರೋಂಡು. ಸೊ ಅಂಚದ ಪೋಂದುಲ್ಲೆ ಕ್ಯಾವ ಓಕೆ ಇಸ್ಕ ಒಮ್ಮೆನ ಔಟ್ಫಿಟ್ ತೊಲೆ ಪಾಕ ಹಣ್ಣು ಇಂಚಲ್ಲಿ ತೊಕ ಇಂಚಿ ತೊಕ ಹಾಂ ನೈಸ್ ಒಂದಕ್ಕೆ ಪ್ಯಾಕಿಂಗ್ ಹೌದಲ್ಲ ಆಪುಜಿ ಜಸ್ಟ್ ಒಂದು ಸ್ಕ್ರಾಚಸ್ ಬಿಡು ಅಪ್ಪಂದಲ್ಲ ಪ್ರಾಬ್ಲಮ್ ಇಚ್ಚು ಪಕ್ಕ ಅಬೇಡ್ದ ಅವು ಗೌಡರ್ಲ ಕೊಂಡ್ರೆ ಇಂಚನೆ ಕೊಂಡ ಬೆಸ್ಟ್ ಆ ಪ್ಲಾಸ್ಟಿಕ್ ಸುಮ್ಮನೆ ಅವು ಕೆಲವು ಏರ್ಪೋರ್ಟ್ ಲಕ್ಕವೇ ಇರ್ಬೋದು ಐಟಮ್ ಥರ ಹಾಂ. So how was the feeling, sir? Sir, how was the feeling? Feeling is normal. Say full excited ना? It's not excited. उससे ज़्यादा मेरे को फ्लाइट का है क्योंकि वो डिले हुआ तो फिर वो टेंशन है. Because एयर इंडिया कभी भी डिले हो सकते हैं. Already 1 hour इतने लेट आता ना. नहीं, hope for the best. Positive thing. हाँ तो 2 दिन में थे. And ಸೊ ಪ್ರಸಾದ್ ಪಾಪ ಒಂಜರ ವರ್ಷ ಊರು ನಾಡಲ್ಲ ಎಂಚ ಖುಷಿ ಟುಲ್ಲಿ ಹಸನ್ ಮುಖವಾದ ಊರು ಪೋರೆ ನಿಜ ಸೊ ತುಕ ಏ ಪಾಪ ನನ್ಗೆ ಗೊತ್ತು ಅಣ್ಣ ಪೋಂದಲ್ಲೇ ಊರು ಎನ್ನ ಕೆಲವು ಟೂರ್ ಎನ್ನ भैया आप बताओ आपकी फीलिंग कैसी है? अभी फंक्शंस है आप इधर उतना नहीं एक्चुअली नहीं मतलब वो मेन बड़ा वो बड़ा फंक्शन है ना इसलिए मैं थोड़ा ओके इन केस शादी और कोल्हापुर है तो थोड़ा दुख होता था. अभी ठीक है छोटे फंक्शन होता का क्लोज. हाँ इसको क्लोज है मैं उतना विशांक पकड़ के मारेंगे मेरे विशांक ऐसे कैसे बोला मेरा बर्थडे ऐसे कैसे बोला विशांक के अभी इतना ज़्यादा सेलिब्रेशन है सिंपल सा बर्थडे. ಸೊ ತೂಕ ಸೊ ನಮ್ಮತ್ತೆ ಏರ್ಪೋರ್ಟ್ ಹೋಗ್ಬೋದು ಸಿಕ್ಕಿಗ ಡೈಲಿ ವ್ಲಾಗ್ ರಿಪೋರ್ಟರ್ ವಿಘ್ನೇಶ್ ಅಂಚನ್ ವಿಡಿಯೋಗ್ರಾಫರ್ ವಿಘ್ನೇಶ್ ಅಂಚನ್ ನ್ಯೂಸ್ ನೇಮ್ ಮೂಡ್ ಬನ್ನಿ ವಿಕ್ತವೆ ನ್ಯೂಸ್ ಟೀಮ್ ಮೂಡ್ ಬನ್ನಿ ವಿಕ್ತವೆ ಆ್ಯಂಡ್ ನ್ಯೂ ರಿಪೋರ್ಟರ್ಸ್ ಆನ್ವರ್ಡ್ಸ್ ಟುಮಾರೋ ಆನ್ವರ್ಡ್ಸ್ ತುಷಾರ್ ಆ್ಯಂಡ್ ವಿಶಾಲ್ ಅಂಚನ್ ಸ್ಟೇ ಟ್ಯೂನ್ ಗೈಸ್ ತುಷಾರ್ ಅಂಚನ್ ಆ್ಯಂಡ್ ವಿಶಾಲ್ ಅಂಚನ್ ಬ್ಲಾಗ್ಸ್ ನಾನು ಐಕ್ ಕೊಂಚ ಬೇತೇನೆ ಬ್ಲಾಗ್ ಚಾನಲ್ ಅಲ್ಪ ಸೊ ಗೊತ್ತುಜಿ ಮೊಗಲೇತ್ ಪಾಡು ನನ್ಗೆ ಗೊತ್ತುಜಿ ಮೊಗಲ್ ಮಲ್ತಾಡನ ನಾಸಿ ಬಾತೆ ಅಟ್ಲೀಸ್ಟ್ ಒಂಜಿ ಕ್ಲಿಪ್ ಮಾಡ ಪಾಡ್ಯ ಆಯ್ ಮಲ್ಪೆ ಆಯ್ ಮಲ್ತು ಜೊತೆಗೆ ರಡ್ಡು ತರ್ತೇನೆ ನಾಡು ಹಲೋ ಗೈಸ್ ಹಲೋ ಗೈಸ್ ಯಾಮ್ ಪೋತ್ರಿ ಅದು ಬ್ಯಾಗ್ ದೇ ವಿಸಲ ನೀರು ಬರ್ತೀನಿ ದೇ ಇರ್ಬೋದು ಬಲ್ಲೆ ತಲೆ ತೋಲ ಬಲ್ಲೆ ದೇ ಎಂಗೊತ್ತು ಜಪ ಎಂಡ ಬ್ಯಾಕ್ ಕ್ಯಾಮೆರಾ ತಜಿ ಬ್ಯಾಗ್ ತಜಿ ಪಾವುಜಿ ಅಂಚನೆ ಮಲ್ಲ ಎಂಗು ನಾಚಿ उनकी आवाज ऐसी है हाँ नाचप्पा है हमारा फैमिली का वो क्या शाई पर्सन
सबसे मिंगल नहीं होता है थोड़ा सेलेक्टेड पीपल्स वैशु एग्जाम है जना वैशु अಣ್ಣ ये पे एग्जाम आगे 25th मुट एग्जाम अम्मा ये पे स्टार्ट किया स्टार्ट ಆತಂಡ ಆ ಪಂಡ ಲ್ಯಾಬ್ ಎಕ್ಸಾಮ್ ಬರುವೆ ಸೊ ಗೈಸ್ ನಮ್ಮ ಏರ್ಪೋರ್ಟ್ ಹೋಗ್ತಿಕ್ಕೆ ಕುರಿತ ಪಾತಿರ್ಕೊಂತೆ ಸೊ ನಮ್ಮ ಏರ್ಪೋರ್ಟ್ ರೀಚ್ ಆಯಾ ಲಾಸ್ಟ್ ಟೈಮ್ ಯಾಂ ಬತ್ತಿತ್ತೆ ಮಲ್ಲ ಫ್ಯಾಷನ್ ಟ್ರೆಂಡ್ ಓನ್ ಫ್ಲೈಟ್ ತೋಜ್ಜಿ ಸೌಂಡ್ ಬರೋನುಂಡು ಉಲಾಯ್ಪೋಯ್ ಗೈಸ್ ದಾದಂಡೆ ಸೊ ಅಣ್ಣಿತ್ತೆ ಮುಲ್ಪ ವೆಯ್ಟಿಂಗ್ ಮಲ್ಪಡಪ್ಪಂಡು ಡ್ಯಾಪ್ ಆ್ಯಂಡ್ ನಲ್ಲ ದಾದಂಟು ಅವು ದಾದಂಟು ಬ್ಯಾಗ್ ಬೋರ್ಡಿಂಗ್ ನಲ್ಲ ಸ್ಟಾರ್ಟ್ ಆಗ್ತೈತಿ ಬೋರ್ಡಿಂಗ್ 8 ಗಂಟೆ ಸ್ಟಾರ್ಟ್ ಪಾಡ್ಯಾರ ಹಿಡ್ಕೊಲ್ಲ ಸೊ ತೂಕ ನಮ್ಮ ಬೋರ್ಡಿಂಗ್ 8 ಗಂಟೆ ಸ್ಟಾರ್ಟ್ ಆಗಿ ಅದು ಡಿಲೇ 18.5 ಸೊ ಅಣ್ಣ ಫ್ಲೈಟ್ ಬರ್ತಂಡು ಮ್ಯಾಂಗಲೂರು ಮುಲ್ಪನೆ ಏರಿಯಾ 2 ಅವಳು ಬಟ್ ಅದು ಸ್ಟಾರ್ಟ್ ಆತ ನನ್ನ ಬ್ಯಾಂಡು ಬೇತ ಪ್ಲೇಟ್ ಎಂಕಿತ ಮಟ್ಟ ಎಕ್ಸಿಟ್ ತೆಗಿಜಿತಾ ಓಕೆ ನಿಗ್ಲೆ ಎಕ್ಸಿಟ್ ಕೂಡ ಜಾಸ್ತಿ ಸಿಗಿದೆ ಅಂತ ಅದೊಂದು ಇದಕ್ಕೆ ಫೋನ್ ಆಗಪ್ಪ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಂತ ಯಾನ್ ಕೂತುಜಿ ಯಾನ್ ಬುಡ್ರೆ ಬೈದೀನಿ ಏನು ಅಕ್ಕನ ಬಾಯ್ಕೆ ಬರ್ನ ಮುಲ್ತು ಹೋಗ್ತೀನಿ ಅವಿಡ್ ದುಂಪುರನ ಇಲ್ಲದ ಆಟ ಬರ ಪೋನಕ ಇಂಡಿ ಕೊಡೆ ಹೋಗ್ತೀನಿ ಮೂಲದ ಒಂದಿನ ಡಿಲೇ ಆಯ್ತು ನನ್ನ ಫ್ಲೈಟ್ ಓಕೆ 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 ಅಲ್ಲದ ಎಕ್ಸಿಟ್ ಅಲ್ಪ ಪಿರೋಡ್ ಇಂಚ ಪಿರೋಡ್ ಬಕ್ಕ ಮುಟ್ಟೆ ಶಾರ್ಟ್ ಕಟ್ ಸೊ ಬಾಯ್ ನೆಕ್ಸ್ಟ್ ಬ್ಲಾಗ್ ಇತ್ತು ಅಣ್ಣು ಹಾಕೊಂಡು ಅಣ್ಣು ಸ್ಟಾರ್ಟ್ ಹಾಕೊಂಡು ಮಲ್ಪ ಮರ್ಯಾದೆ ರಿಪ್ಲ ಲಾಸ್ಟ್ ಎಲ್ಲ खाली तो है टैक्सी ಏತ್ ಒಂದು 2 ನಿಮಿಷಗಳ ಫ್ಲೈಟ್ ಅದ ಶಿವಂತನ ಫಸ್ಟ್ ಟ್ಯಾಕ್ಸಿ ತಿಕ್ಕಿಜಿ ಗಾಯ್ಸ್ ದಾದಾಲ್ಪ ಸೀದಾ ನರ್ತಂದೆ ಬತ್ತ ಎಂಕಣ ಮುಟ್ಟ ಎನ್ನರು ಮೊಗ್ಲಂತೆ ದೂರ ಮೊಗ್ಲನಿತೆ ಒಂತೆ ಎದುರು ಪೋದು ಬಕ್ಕ ಬಸ್ ಇಟ್ಟು ಪೋಡಾಪು ಟ್ಯಾಕ್ಸಿ ಇಟ್ಟು ಪೋಡಾಪಡು ಸೊ ಫೈನಲಿ ಗೈಸ್ ಐ ಆಮ್ ರೀಚ್ಡ್ ಯಾನ್ ನರ್ತಂದೆ ಬತ್ತಿದೆ ಏರ್ಪೋರ್ಟ್ ಉಡ್ದು ಸೊ ಒಂದು ಬ್ಲಾಗ್ ಮೂರು ಎಂಡ್ ಮಾಡ್ತಂದ್ರೆ ಎಲ್ಲೆಡ್ ಬೇಕಂತ ಯಾರು ಮಿಡಲ್ ಟೈಪ್ ಹಾಡಿರ್ತಾಡ ಆ ಯಾರನ್ನು ಒಂದು ತುಷಾರ್ ನಮ್ಮಲ್ಲ ವೀಡಿಯೋ ಮಾತಿತ್ತು ನಾನು ಕ್ಲಿಪ್ಸ್ ಮಾಡಿದೆ ಸೊ ಒಂದು ಬ್ಲಾಗ್ ಮೂರು ಎಂಡ್ ಆಗುತ್ತಂದ್ರೆ ಟೇಕ್ ಕೇರ್ ಬೈ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್